ಬೆಂಗಳೂರು ಡ್ರಗ್ಸ್ ಕ್ಯಾಪಿಟಲ್ ಪಾಟ ಹೋಲ್ ಕ್ಯಾಪಿಟಲ್ ಆಗ್ತಿದೆ. ಬೆಂಗಳೂರು ಐಟಿ ಕ್ಯಾಪಿಟಲ್ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿದ್ದ ನಗರ 2015-16ರಲ್ಲಿ ಮೋಸ್ಟ್ ಡೈನಾಮಿಕ್ ಸಿಟಿ ಆಗಿದ್ದ ಬೆಂಗಳೂರು ಮುಳುಗುತ್ತಿರುವ ನಗರ ಆಗಿದೆ ಎಂದು ಕಾಂಗ್ರೆಸ್ ಶಾಸಕ ಕೃಷ್ಣ ಬೈರೇಗೌಡ ಹೇಳಿಕೆ ನೀಡಿದರು. ನಗರದಲ್ಲಿ ಆಯೋಜಿಸಿದ್ದ ಕೆಪಿಸಿಸಿ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ ಅವರು, ದಿನ ಬೆಳಗಾದರೆ ಆ ಮೈದಾನ ಈ ಮೈದಾನ ಅಂತ ಟೆನ್ಷನ್ ಕ್ಯಾಪಿಟಲ್ ಆಗ್ತಿದೆ. ಬೆಂಗಳೂರಿಗೆ ಅವಶ್ಯಕತೆ ಇರುವ ಆಡಳಿತವೇ ಇಲ್ಲ. ಬೆಂಗಳೂರಿನ ಆಡಳಿತ ವ್ಯವಸ್ಥೆ ಇದೆಯಾ? ಯಾರು ಅಕೌಂಟೇಬಲ್ ಇದಕ್ಕೆ? ಸಿಎಂ ಇಡೀ ರಾಜ್ಯವನ್ನು ನೋಡಬೇಕು. ಯಾರು ಬೆಂಗಳೂರಿಗೆ ಉಸ್ತುವಾರಿ ಎಂದು ಪ್ರಶ್ನಿಸಿದರು. ಉಸ್ತುವಾರಿ ಸಚಿವರನ್ನೇ ಮಾಡುವುದಕ್ಕೆ ಆಗಿಲ್ಲ ಇವರ ಕೈಲಿ. ಇದಕ್ಕೆ ಬಿಜೆಪಿ ಸಚಿವರ ಒಳಗಿನ ಮುಸುಕಿನ ಗುದ್ದಾಟ ಕಾರಣವೆಂದರು. ಬಿಜೆಪಿಯವರಿಗೆ ದುಡ್ಡು ಹುಟ್ಟಿಸುವುದಕ್ಕೆ ಅಧಿಕಾರಿಗಳನ್ನು ತಂದು ಕೂರಿಸಿದ್ದಾರೆ. ದುರಾಡಳಿತದ ತಾಂಡವ ನೃತ್ಯದಿಂದ ಬೆಂಗಳೂರು ಮುಳುಗುತ್ತಿರುವ ನಗರ ಆಗಿದೆ. 40% ಕಮಿಷನ್ ನೇರವಾಗಿ ಇದಕ್ಕೆ ಕಾರಣ. 50% ಲಂಚ ತೆಗೆದುಕೊಂಡ ಮೇಲೆ ಯಾವ ಕಾಲುವೆ ಉಳಿಯುತ್ತದೆ? ಯಾವ ರಸ್ತೆ ಉಳಿಯುತ್ತದೆ? ಇಷ್ಟು ದುಡ್ಡು ತಿಂದ ಮೇಲೆ ಉಳಿದ ದುಡ್ಡಲ್ಲಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಎಂದು ಪ್ರಶ್ನಿಸಿದರು. ಭ್ರಷ್ಟಾಚಾರ ಆಕಾಶಕ್ಕೆ ಮುಟ್ಟಿದೆ. ಪ್ರಶ್ನೆ ಕೇಳಬೇಕಾದವರೇ ಬಿಜೆಪಿಯ ಭ್ರಷ್ಟರ ರಕ್ಷಣೆಗೆ ನಿಂತು ಬಿಟ್ಟಿದ್ದಾರೆ. ಮೋದಿ ಅಮಿತ್ ಶಾ ಸ್ಪಾನ್ಸರ್ಶಿಪ್ ನಿಂದಲೇ ಭ್ರಷ್ಟಾಚಾರ ನಡೆಯುತ್ತಿದೆ. ಮುಳುಗಿ ಹೋಗುತ್ತಿರುವ ಬೆಂಗಳೂರಿಗರ ರಕ್ಷಣೆ ಮೊದಲು ಮಾಡಿ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯನ್ನ ಸ್ವಲ್ಪ ತುರ್ತಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಇದು ನಿನ್ನೆ ಮೊನ್ನೆನೇ ಮಾಡಬೇಕಾಗಿತ್ತು. ಆದರೆ ಹಬ್ಬ ಇದ್ದಿದ್ದರಿಂದ ಕಳೆದ 2 ದಿನ ನಾವು ಪತ್ರಿಕಾಗೋಷ್ಠಿ ನಡೆಸೋದು ಅಷ್ಟೊಂದು ಸಮಂಜಸ ಆಗಲಿಕ್ಕಿಲ್ಲ ಅಂತ 2 ದಿನ ನಂತರ ಇವತ್ತು ತಗೊಳ್ತಾ ಇದ್ದೇವೆ. ಬೆಂಗಳೂರಿನ ಪರಿಸ್ಥಿತಿಯನ್ನ ತಾವೆಲ್ಲ ಇವತ್ತು ನೋಡ್ತಾ ಇದ್ದೀರಿ. ಒಂಥರ ಬೆಂಗಳೂರು ಪ್ರಪಂಚದಲ್ಲೇ ಒಂದು ಐಟಿ ಕ್ಯಾಪಿಟಲ್ ಆಗಿದ್ದಂತಹ ನಗರ, ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಇಡೀ ಪ್ರಪಂಚಕ್ಕೆ. ಹಾಗೂ ಸುಮಾರು 40-50 ವರ್ಷಗಳಿಂದ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಹಬ್, ನೆಹರು ಅವರ ಕನಸಿನಂತೆ ಬೆಂಗಳೂರು ಸೈನ್ಸ್ ಅಂಡ್ ಟೆಕ್ನಾಲಜಿ ಹಬ್ ಆಗಿ 50 ವರ್ಷ ದೇಶಕ್ಕೆ ಸೇವೆ ಸಲ್ಲಿಸಿದೆ. ಅಷ್ಟೇ ಅಲ್ಲ, 2015-16ರಲ್ಲಿ ಮೋಸ್ಟ್ ಡೈನಾಮಿಕ್ ಸಿಟಿ ಇನ್ ದ ವರ್ಲ್ಡ್ ಅನ್ನುವ ಕೀರ್ತಿಗೆ ಪಾತ್ರವಾಗಿದ್ದಂಥ ಬೆಂಗಳೂರು ಇವತ್ತು ಪಾಟೋಲ್ ಕ್ಯಾಪಿಟಲ್ ಆಗಿದೆ. ಮುಳುಗುತ್ತಾ ಇರುವ ನಗರ. ಅದು ಕೇವಲ ಫಿಸಿಕಲ್ ಆಗಿ ಅಷ್ಟೇ ಅಲ್ಲ, ಬೆಂಗಳೂರಿನ ಮಾನ್ಯತೆ ಪ್ರಪಂಚದಲ್ಲೂ ಕೂಡ ಮುಳುಗುತ್ತಾ ಇದೆ. ನಗರವೂ ಸಹ ದೈಹಿಕವಾಗಿ ಫಿಸಿಕಲ್ ಆಗಿನೂ ಕೂಡ ಮುಳುಗುತ್ತಾ ಇದೆ. ಡ್ರೌನಿಂಗ್ ಸಿಟಿ ಆಗ್ತಾ ಇದೆ. ಡ್ರಗ್ಸ್ ಕ್ಯಾಪಿಟಲ್ ಆಗ್ತಾ ಇದೆ ಬೆಂಗಳೂರು. ಅಷ್ಟೇ ಅಲ್ಲ, ದಿನ ಬೆಳಿಗ್ಗೆ ಆದ್ರೆ ಈ ಮೈದಾನ, ಆ ದೇವಸ್ಥಾನ, ಈ ಮಸೀದಿ, ಟೆನ್ಷನ್. ಜನ ನೆಮ್ಮದಿಯಾಗಿ ವಾಸ ಮಾಡೋದಕ್ಕಾಗದೆ ಬರೀ ಟೆನ್ಷನ್ ಕ್ಯಾಪಿಟಲ್ ಆಗ್ತಾ ಇದೆ ಬೆಂಗಳೂರು. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಲಿಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷದಿಂದ ಕೇವಲ 5 ವರ್ಷದ ಹಿಂದೆ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಿದ್ದಂತಹ ಬೆಂಗಳೂರು, ಅಮೆರಿಕ ಅಧ್ಯಕ್ಷರಿಂದ ಹಿಡಿದು ಯಾವುದೇ ಕಂಪನಿಯ ಮುಖ್ಯಸ್ಥರಿಂದ ಹಿಡಿದು ದೇಶ ವಿದೇಶದ ಎಲ್ಲಾ ಮುಖ್ಯಸ್ಥರು ಸಹ ಭಾರತಕ್ಕೆ ಬಂದ್ರೆ ಮೊದಲು ಬೆಂಗಳೂರಿಗೆ ಬರಬೇಕು ಅನ್ನೋಂಥ ಆಸೆಯನ್ನ ಹುಟ್ಟಿಸಿದಂತಹ ಬೆಂಗಳೂರು ಇವತ್ತು ಯಾಕೆ ಮುಳುಗುತ್ತಾ ಇರುವ ನಗರ ಆಗಿದೆ, ಪಾಟ್ಹೋಲ್ ಕ್ಯಾಪಿಟಲ್ ಆಗಿದೆ, ಡ್ರಗ್ಸ್ ಕ್ಯಾಪಿಟಲ್ ಆಗ್ತಾ ಇದೆ, ಟೆನ್ಷನ್ ಕ್ಯಾಪಿಟಲ್ ಆಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಪಕ್ಷ ಜನಗಳ, ಬೆಂಗಳೂರಿನ ನಿವಾಸಿಗಳ ಪರವಾಗಿ ಕೇಳಲಿಕ್ಕೆ ಬಯಸ್ತೇವೆ. ಮುಖ್ಯವಾಗಿ ಕಾರಣ, ಬೆಂಗಳೂರಿಗೆ ಅವಶ್ಯಕತೆ ಇರತಕ್ಕಂಥ ಆಡಳಿತವೇ ಇಲ್ಲ ಇವತ್ತು. ತಾವೇ ಹೇಳಿ, ತಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ, ಬೆಂಗಳೂರನ್ನ ಗವರ್ನೆನ್ಸ್ ಇದೆಯಾ? ಬೆಂಗಳೂರಿಗೆ ಆಡಳಿತ ವ್ಯವಸ್ಥೆ ಇದೆಯಾ? ಯಾರು ಇಲ್ಲಿ ಮುಖ್ಯಸ್ಥರು? ಯಾರು ಅಕೌಂಟಬಲ್ ಇವತ್ತು ಬೆಂಗಳೂರಿಗೆ? ಯಾರನ್ನ ಕೇಳಬೇಕು? ಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನ ನೋಡಬೇಕು. ಬೆಂಗಳೂರು ಒಂದನ್ನೇ ನೋಡುವಷ್ಟು ಸಮಯ ಅವ್ರ ಹತ್ರ ಇದೆಯಾ? ಇಲ್ಲ. ಅವ್ರಿಗೆ ಹಾಗಾದ್ರೆ ಯಾರು ಬೆಂಗಳೂರಿಗೆ ಉಸ್ತುವಾರಿ? ಒಂದು ಉಸ್ತುವಾರಿ ಸಚಿವರನ್ನ ಮಾಡೋದಕ್ಕೆ
ಆಗಿಲ್ಲ ಇವ್ರ ಕೈಲಿ. ಕಾರಣ ಏನಂದ್ರೆ ಬಿಜೆಪಿಯ ಒಳಗಿನ ಅಧಿಕಾರದ ಮುಸುಕಿನ ಗುದ್ದಾಟದಿಂದ. ಯಾರೊಬ್ಬರಿಗೂ ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಇಲ್ಲ. 24 ಅವರ್ಸ್ ಕೆಲಸ ಮಾಡುವಂತ ವ್ಯವಸ್ಥೆ ಇಲ್ಲ. ಅಧಿಕಾರಿಗಳಿಗೆ ಕೊಡ್ತಾರೆ, ಅವೆಲ್ಲ ದಿನ ದಿನಕ್ಕೆ ರಿನ್ಯೂವಲ್. 1 ವರ್ಷ ಆಗೋದಕ್ಕೆ ಕಾಯ್ತಾ ಇರ್ತಾರೆ, ಅವರು ಟ್ರಾನ್ಸ್ಫರ್ ಆಗ್ತಾರೆ. ಅವ್ರಿಗೆ ಅಲ್ಲಿ ಕೂರ್ಸಿರೋದು ಅಭಿವೃದ್ಧಿ ಮಾಡೋದಕ್ಕೆ, ಬೆಂಗಳೂರಿನ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕಲ್ಲ, ಬಿಜೆಪಿಯವರಿಗೆ ದುಡ್ಡು ಹುಟ್ಟಿಸೋದಕ್ಕೆ ಅವ್ರನ್ನ ಅಲ್ಲಿ ತಂದು ಕೂರಿಸಿದ್ದಾರೆ. ಹಾಗಾಗಿ ಬೆಂಗಳೂರಿಗೆ ಇವತ್ತು ಆಡಳಿತ ವ್ಯವಸ್ಥೆನೇ ಇಲ್ಲದಂಗಾಗಿದೆ. ಆ ದುರಾಡಳಿತ ತುಂಬಿ ತುಳುಕ್ತಾ ಇದೆ. ಆಡಳಿತದ ಕೊರತೆ, ದುರಾಡಳಿತದ ತಾಂಡವ ನೃತ್ಯದಿಂದ ಇವತ್ತು ಬೆಂಗಳೂರು ಮುಳುಗುವಂತ ನಗರ ಆಗಿದೆ.